ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೀರಿಯಡ್ಸಿಂದ ಬರುವಂತಹ ಹೊಟ್ಟೆನೋವು. ಈ ಹೊಟ್ಟೆನೋವು ಯಾತಕ್ಕಾಗಿ ಬರುತ್ತೆ ಮತ್ತು ಇದಕ್ಕೆ ನಾವು ಮನೆಮದ್ದು ಯಾವ ರೀತಿ ಮಾಡ್ಕೊಳ್ಬೋದು, ಇದಕ್ಕೆ ಏನು ಮನೆಮದ್ದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಂಗಳ ಪೀರಿಯಡ್ಸ್ ಅಂದ ತಕ್ಷಣವೇ ಹೊಟ್ಟೆ ನೋವಂತೂ ಇದ್ದದ್ದೇನೆ. ಕೆಲವು ಹುಡುಗಿರಿಗಂತೂ ತುಂಬಾ ಜಾಸ್ತಿ ಆಗಿರುತ್ತೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅವ್ರ ಕೈಯಿಂದ. ಕೆಲವ್ರು ಹುಡುಗಿರಿಗಂತೂ ಅಷ್ಟೊಂದಿರಲ್ಲ. ಈ ಟೈಮಲ್ಲಿ ನಮಗೆ ಹೊಟ್ಟೆ ನೋವು ಮಾತ್ರ ಅಲ್ಲದೆ ಬೆನ್ನು ನೋವು ಇರುತ್ತೆ, ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ, ಕಿಬ್ಬು ಹೊಟ್ಟೆ ನೋವು, ತಲೆನೋವು, ಈ ಥರ ಹಲವಾರು ಸಿಂಟಮ್ಸ್ಗಳು ಕಾಣಿಸ್ಕೊಳ್ತವೆ ಹುಡುಗಿಯರಲ್ಲಿ. ಆ ಒಂದು ದಿನಗಳನ್ನು ಕಳಿಬೇಕಂದ್ರೆ ಆ ಸಾಹಸನೇ ಪಡ್ತಾರೆ. ಅದಕ್ಕೆ ಅದನ್ನು ಆ ರೀತಿ ಕಷ್ಟಪಡೋದು ಬೇಡ. ಈ ರೆಮಿಡಿ, ನಾನು ಹೇಳೋ ರೆಮಿಡಿಯನ್ನು ನೀವು ಫಾಲೋ ಮಾಡಿದ್ರೆ ಇದು ಒಳ್ಳೆ ರಿಸಲ್ಟ್ ಇದೆ, ನಿಮಗೆ ಬೇಗನೆ ಗೊತ್ತಾಗುತ್ತೆ ಇದರ ರಿಸಲ್ಟ್. ನೀವು ಪೀರಿಯಡ್ಸ್ ಆದ ದಿನವೇ ನೀವು ಕಂಟಿನ್ಯೂ ಆಗಿ ಕೆಲವರಿಗೆ ಮೊದಲನೇ ದಿನ, ಎರಡನೇ ದಿನ ಇರುತ್ತೆ, ಕೆಲವರಿಗೆ ಎರಡನೇ ದಿನ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ತಕ್ಷಣ ಇದನ್ನು ಮಾಡ್ಕೊಂಡು ಕುಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಹುಡುಗಿರಂತೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಾತ್ರೆಗಳನ್ನು ತೊಗೊಬಂದು ಮಾತ್ರೆ ನುಂಗ್ತಾರೆ. ಈ ಥರ ಮಾಡೋದ್ರಿಂದ ಇನ್ನು ಮುಂದಕ್ಕೆ ನಿಮಗೆ ಪ್ರಾಬ್ಲಮ್ಗಳಾಗೋ ಸಾಧ್ಯತೆಗಳಿರ್ತವೆ. ನೀವು ಒಂದ್ಸಲ ಮಾತ್ರೆ ತೊಗೊಂಡ್ರೆ ಆಮೇಲೆ ನೀವು ಅದಕ್ಕೇ ಅಡಿಕ್ಟ್ ಆದರೆ ಮಾತ್ರೆ ಅಂತ ನೀವು ತಡ್ಕೊಳಕ್ಕಾಗದೆ, ಆದ್ದರಿಂದ ಮುಂದಕ್ಕೆ ನೀವು ತೊಂದರೆಗಳನ್ನು ಅನುಭವಿಸ್ತೀರಾ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಮಾತ್ರೆ ಬೇಡ ಫ್ರೆಂಡ್ಸ್. ಇವತ್ತು ನಾನು ಹೇಳೋ ರೆಮಿಡಿ ನೀವು ಫಾಲೋ ಮಾಡಿ, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇದು ಸ್ವಂತಹ ನನ್ನ ಎಕ್ಸ್ಪೀರಿಯನ್ಸ್ ಕೂಡ, ನಾನು ತಿಳ್ಕೊಂಡೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಅಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡ್ತದೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಹೊಟ್ಟೆ ನೋವು ಯಾತಕ್ಕಾಗಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಹುಡುಗಿಯರಿಗಂತೂ ಸಾಮಾನ್ಯವಾಗಿ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಈ ಟೈಮಲ್ಲಂತೂ ನೀವು ಸ್ವೀಟ್ಸ್ ತಿಂದರೆ ಹೇಳೋದೇ ಬೇಡ, ಜಾಸ್ತಿ ಆಗುತ್ತೆ ಹೊಟ್ಟೆ ನೋವು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫ್ರೆಂಡ್ಸ್, ಈ ಟೈಮಲ್ಲಿ ಪೀರಿಯಡ್ ಟೈಮಲ್ಲಿ ಸ್ವೀಟ್ಸನ್ನು ಅವಾಯ್ಡ್ ಮಾಡಿ, ಚಾಕ್ಲೇಟ್ಸ್ ಅವಾಯ್ಡ್ ಮಾಡಿ. ಈ ಟೈಮಲ್ಲಿ ತಿನ್ನೋಕೆ ಹೋಗಬೇಡಿ, ಒಂದು 3-4 ದಿನ ಬೇಡ. ಆನಂತರ ಸ್ವೀಟ್ಸ್ ಜಾಸ್ತಿ ತಿಂದರೆ ಅಥವಾ ಚಿಕನ್ ಜಾಸ್ತಿ ತಿಂದರೆ ಕೂಡ ಹೊಟ್ಟೆ ನೋವಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಟೈಮಲ್ಲಿ ಚಿಕನ್ ಮತ್ತು ಚಾಕ್ಲೇಟ್ಸ್, ಸ್ವೀಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಟೀ ಕಾಫಿ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಒಂದು 3-4 ದಿನ. ನೀವು ಬಿಸಿನೀರು ಕುಡಿದ್ರೆ ತುಂಬ ಒಳ್ಳೆಯದು, ತುಂಬ ಬೆಸ್ಟ್ ರಿಸಲ್ಟ್ ಬಿಸಿನೀರಿಂದ. ಟೀ ಕಾಫಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನೀವು ಬಾಡಿನ ಹೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಬಾಡಿ ತುಂಬ ಹೀಟ್ ಆದರೂ ಕೂಡ ಬ್ಲೀಡಿಂಗ್ ಜಾಸ್ತಿಯಾಗಿ ಹೊಟ್ಟೆ ನೋವು ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಅದಕ್ಕೋಸ್ಕರ ಬಾಡಿ ಹೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಒಂದು ನಾನು ಹೇಳೋ ರೆಮಿಡಿ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಳ್ನೀರು. ಬರೀ ಹೊಟ್ಟೆಗೆ ಬೆಳಗ್ಗೆ ಎದ್ದು ತಕ್ಷಣ ಖಾಲಿ ಹೊಟ್ಟೆಗೆ ಎಳ್ನೀರು ಕುಡೀರಿ, ಎಳ್ನೀರು ಒಳ್ಳೆಯದು. ಆ ನಂತರ ಇನ್ನೊಂದು ರೆಮಿಡಿ, ಇದು ಅಂತೂ ಬೆಸ್ಟ್ ರಿಸಲ್ಟ್, ನಾನು ಇದನ್ನೇ ಯೂಸ್ ಮಾಡ್ತೀನಿ, ಎಳ್ನೀರು ಕೂಡ ಕುಡಿತೀನಿ. ಇದು ತುಂಬಾ ಬೆಸ್ಟ್ ರಿಸಲ್ಟ್ ಕೊಡ್ತದೆ. ಏನಂದರೆ ಈಚಲು ಮರದ ಪುಡಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಮ್ಮ ತುಳುವಿನಲ್ಲಿ ಈಂದದ ಪುಡಿ ಅಂತ ಬಂದ್ಬೇರು, ಈಂದದ ಪುಡಿ ಅಂತ ನಮ್ಮ ಕನ್ನಡದಲ್ಲಿ ಈಚಲು ಮರದ ಪುಡಿ ಅಂತ ಹೇಳ್ತಾರೆ. ಇದನ್ನು ಒಂದು ಲೋಟ ನೀರಿಗೆ 1 ಸ್ಪೂನಷ್ಟು ಈಚಲು ಮರದ ಪುಡಿಯನ್ನು ಹಾಕಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಡ, ಆದರೂ ಕೆಲವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿ ಕುದಿಸಿ ಅದನ್ನು ಕುಡಿಯಿರಿ. ಇದರಿಂದ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ಇದು 100ಕ್ಕೆ 100 ನನ್ನ ಗ್ಯಾರಂಟಿ, ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ನೀವು ಯಾವುದೇ ಮಾತ್ರೆ ತೊಗೊಳ್ಳೋದು ಬೇಡ, ಏನೇ ಹರಸಾಹಸ ಪಡೋದು ಬೇಡ. ಕೆಲವರಿಗಂತೂ ಕೈಕಾಲು ಸೆಳೆತ ತುಂಬಾ ಇರ್ತದೆ. ಕೆಲವರಿಗೆ ಹೊಟ್ಟೆ ನೋವು ಜೊತೆಗೆ ಕೈಕಾಲು ಸೆಳೆತ ಕೂಡ ಇರುತ್ತೆ. ಕೈಕಾಲು ಸೆಳೆತ ಅದೇ ನಾನು ಮೊದಲು ಹೇಳಿದಾಗೆ ವಾಂತಿ, ಈ ಎಲ್ಲ ಪ್ರಾಬ್ಲಮ್ಸ್ಗೆ ಕೂಡ ಈಚಲು ಮರದ ಪುಡಿ ತುಂಬಾ ಬೆಸ್ಟ್ ರಿಸಲ್ಟ್, ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಒಂದ್ಸಲ ಟ್ರೈ ಮಾಡಿ ಪೀರಿಯಡ್ಸ್ ಆದಾಗ. ಇನ್ನು ಈಚಲು ಮರದ ಪುಡಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವರಿಂದ ತಗೊಳ್ಳಿ. ಮನೆಯಲ್ಲಿ ಮಾಡಿದ ಪುಡಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಕೆಲವರಿಗಂತೂ ಸಿಗೋದಿಲ್ಲ, ನೋ ಪ್ರಾಬ್ಲಮ್, ನೀವು ಅಂಗಡಿಗಳಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಮಾತ್ರೆಗಳಂತಂದು ನುಂಗ್ತಾ ಇರುವ ಗೆಳತಿಯರಿಗೆ ನಾನು ಹೇಳ್ತೀನಿ, ಬೇಡ ಅಂತ ಪ್ಲೀಸ್ ನುಂಗಬೇಡಿ ಮಾತ್ರೆ, ನಿಮಗೇನೆ ಪ್ರಾಬ್ಲಮ್ ಆಗುತ್ತೆ. ಮುಂಚೆಗೆ ನಾನು ಹೇಳಿದಂಥ ರೆಮಿಡಿ ಒಂದು ಟ್ರೈ ಮಾಡಿ, ಮತ್ತು ನಿಮಗೇನೆ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಅದಕ್ಕೇ ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಆನಂತರ ನೋಡಿ,
ಇದು ಪುಡಿ ಈ ಥರ ಇರುತ್ತೆ. 1 ಟೀ ಸ್ಪೂನಷ್ಟು, 1 ಲೋಟ ನೀರಿಗೆ 1 ಟೀ ಸ್ಪೂನಷ್ಟು ಸಾಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕುದೀತಾ ಕುದೀತಾ ಅದು ದಪ್ಪ ಆಗುತ್ತೆ ಸ್ವಲ್ಪ. ನೋಡ್ತಾ ಇರ್ಬೋದು ನೀವು, ದಪ್ಪ ಆಗ್ತಾ ಬಂದಿದೆ. ನೋಡ್ತಾ ಇರ್ಬೋದು, ಗಂಜಿ ಥರ ಆಗುತ್ತೆ. ಇದು ಒಂದು 2 ನಿಮಿಷದಲ್ಲೇ ಇದು ದಪ್ಪ ಆಗುತ್ತೆ. ಇಷ್ಟು ದಪ್ಪ ಆದರೆ ಸಾಕು. ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಗಂಜಿ ಥರ ಆಗಿದೆ. ಇಷ್ಟು ದಪ್ಪ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಆನಂತರ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋಕ್ಕೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಯಿತು. ಈ ಥರ 1 ಗ್ಲಾಸ್ ನೀವು ಮಾಡಿಕೊಂಡು ಕುಡೀರಿ. ಇವಾಗ ನಾನು ಕುಡಿತೀನಿ. ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದರಿಂದ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಮಾಡಿಕೊಂಡೆ ಅಂತ. ಇದೇ ರೀತಿ ನೀವು ಮಾಡ್ಕೊಂಡು ಕುಡೀರಿ. ಇದರಿಂದ ನಾವು ಹೊಟ್ಟೆ ನೋವಾಗಲಿ, ಕಾಲು ಸೆಳೆತ ಆಗಲಿ, ಪೀರಿಯಡ್ಸಿಂದ ಬರುವಂತಹ ಎಲ್ಲ ಒಂದು ಸಮಸ್ಯೆಗಳನ್ನು ನಾವು ಇದರಿಂದ ಕಂಟ್ರೋಲ್ ಮಾಡ್ಕೊಳ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಹುಡುಗಿಯರಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಕಸಿನ್ ಸಿಸ್ಟರ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.